ಪ್ರವಾದಿ ನಿಂದನೆ ಹಾಗೂ ಮುಸ್ಲಿಂ ಸಮುದಾಯದ ಮೇಲಾಗುತ್ತಿರುವ ನಿರಂತರ ದೌರ್ಜನ್ಯದ ವಿರುದ್ಧ ಎಸ್ಕೆಎಸ್ಎಸ್ಎಫ್ ಕೈಕಂಬ ವಲಯದ ವತಿಯಿಂದ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಎಂ ಇಸ್ಫಾಕ್ ಕೌಸರಿ ಅವರು, ನಿಮಗಿಂತಲೂ ಪ್ರವಾದಿಯನ್ನ ನಿಂದಿಸಿದ ಜನರು ಕಳೆದು ಹೋಗಿದ್ದಾರೆ. ಅವರಲ್ಲಿ ಬಹಳಷ್ಟು ಜನರು ಪ್ರವಾದಿಯರನ್ನ ಅರಿತಾಗ ಇಸ್ಲಾಂ ಸ್ವೀಕರಿಸಿದ ಚರಿತ್ರೆ ಇದೆ. ಪ್ರವಾದಿಯನ್ನ ನಿಂದಿಸುವ ಕಾರಣವಾದರೂ ಏನು? ಅವರು ಹಿಂಸೆಗೆ ಪ್ರೇರಣೆ ನೀಡಿದರೆ ಎಂದು ಪ್ರಶ್ನಿಸಿದ ಅವರು, ಪ್ರವಾದಿಯ ಸಂದೇಶ ಇಂದಿಗೂ ಪ್ರಸ್ತುತವಾಗಿದೆ. ನೀವು ಅನಾಥರನ್ನ ಸಂರಕ್ಷಿಸಿರೆ, ಅನಾಥರನ್ನ ಸಂರಕ್ಷಿಸುವವರಿಗೆ ಸ್ವರ್ಗವಿದೆ ಎಂದು ಹೇಳಿದರು. ನೀಚ ಕೃತ್ಯಕ್ಕೆ ಯೇಸು ಕ್ರಿಸ್ತನ ವಿರುದ್ಧ ಘೋಷಣೆ ಕೂಗುವುದು ಯಾವ ಬರಿಯ ನ್ಯಾಯ? ಅದು ನಿಜಕ್ಕೂ ಕೂಡ ಒಂದು ಮೂರ್ಖತನದ ಪರಮಾವಧಿಯಾಗಿದೆ ಎಂದು ಹೇಳಲು ಈ ಒಂದು ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಯಾರಾಗಿದ್ದಾರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂದು ನಾವು ಅರಿಯಬೇಕಾಗಿದೆ. ಹುಟ್ಟಿದ ಮಗು ಹೆಣ್ಣಾದರೆ ಜೀವಂತವಾಗಿ ಉಳುತ್ತಿದ್ದಂಥ ಒಂದು ಸಂದರ್ಭ, ಅದೇ ರೀತಿ ಅವಳಿಗೆ ಯಾವುದೇ ರೀತಿಯಾದಂತಹ ಒಂದು ಸ್ವಾತಂತ್ರ್ಯ ಇರದಂತ ಒಂದು ಸಂದರ್ಭ. ಅವಳ ಕೇವಲ ಹೆಣ್ಣು ಭೋಗ ವಸ್ತುವಾಗಿ ಪರಿಣಮಿಸಿದ್ದ ಕಾಲದಲ್ಲಿ ಈ ಒಂದು ಸಂದರ್ಭದಲ್ಲಿ ಆಗಿತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆಗಮನ. ಇವತ್ತು ಮಾಧ್ಯಮಗಳು 4,000, 5,000, 2,000 ಹಿಂದಿನ ಘಟನೆಯನ್ನ, ಅದೇ ರೀತಿಯನ್ನು ಅವತ್ತಿನ ಚರಿತ್ರೆಯನ್ನು ಬಿತ್ತರಿಸುವಂತಹ ಮಾಧ್ಯಮಗಳು 1400 ವರ್ಷಗಳ ಹಿಂದಿನ ಆ ಒಂದು ಚರಿತ್ರೆಯನ್ನ ಇವತ್ತು ಮಾಧ್ಯಮಗಳು ತೋರಿಸಬೇಕಾಗಿದೆ. ಅವತ್ತಿನ ಕಾಲ ಯಾವ ಒಂದು ಕಾಲಮಾನವಾಗಿತ್ತು, ವಾರು ವೈನ್ ಹೆಣ್ಣು, ಅದೇ ರೀತಿ ಮದ್ಯ, ಈ ಯುದ್ಧ, ಈ ಒಂದು ಮೂರರಲ್ಲಿ ಕೇಂದ್ರೀಕೃತವಾದಂತಹ ಒಂದು ಕಾಲಮಾನದಲ್ಲಿ ಆಗಮಿಸಿದಂತ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮಾಡಿದಂತ ಕ್ರಾಂತಿಗಳೇನು, ಬದಲಾವಣೆಗಳೇನು ಎಂಬುದನ್ನ ಪ್ರತಿಯೊಬ್ಬರು ಮುಸಲ್ಮಾನರು, ಅದೇ ರೀತಿ ಭಾರತೀಯರು ಅರಿಯಬೇಕಾಗಿದೆ. ಇನ್ನು ಅವರಿಗೆ ಸ್ವಾತಂತ್ರ್ಯವನ್ನು ನೀಡಿದ್ದು ಮಾತ್ರವಲ್ಲ, ಮೊತ್ತ ಮೊದಲಾಗಿ ಜಗತ್ತಿನ ಚರಿತ್ರೆಯಲ್ಲಿ. ಪ್ರತಿಭಟನೆಯಲ್ಲಿ ಎಸ್ಕೆಎಸ್ಎಸ್ಎಫ್ ಕೈಕಂಬ ವಲಯ ಅಧ್ಯಕ್ಷರಾದ ಜಮಾಲುದ್ದೀನ್ ದಾರಿಮಿ, ಗುರುಪುರ ರೇಂಜ್ ಜಮಿಯತುಲ್ ಮುಅಲ್ಮಿನ್ ಕಾರ್ಯದರ್ಶಿ ಸಿರಾಜುದ್ದೀನ್ ದಾರಿಮಿ ಹಾಗೂ ಸ್ಥಳೀಯ ಜಮಾತ್ ಖತೀಬರು, ಅಧ್ಯಾಪಕರು, ಗುರುಪುರ ರೇಂಜ್ ಮದ್ರಸಾ ಮ್ಯಾನೇಜ್ಮೆಂಟ್ನ ಪದಾಧಿಕಾರಿಗಳು ಹಾಗೂ ಕೈಕಂಬ ವಲಯ ಎಸ್ಕೆಎಸ್ಎಸ್ಎಫ್ ಕಾರ್ಯಕರ್ತರು, ಎಸ್ಕೆಎಸ್ಎಸ್ಎಫ್ ಅಧೀನ ಸಂಸ್ಥೆಯ ನಾಯಕರು, ವಲಯ ಪ್ರಧಾನ ಕಾರ್ಯದರ್ಶಿ ಆರಿಫ್ ಬಡಕ್ಕಪೈಲ್ ಮೊದಲಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು.